ಅಗ್ರಿಮೆಂಟ್ ಆಗುವ ಮೊದಲೇ ಸುಸಜ್ಜಿತ ಆಸ್ಪತ್ರೆಯನ್ನು ಬಿಚ್ಚಿ ಇದೀಗ ಹಾಸ್ಪಿಟಲ್ ನಡೆಸಲು ಸಾಧ್ಯವಿಲ್ಲ ಅಂತ ಕೈಗೆತ್ತಿದ ಉದ್ಯಮಿ ಬಿಆರ್ ಶೆಟ್ಟಿ ವಿರುದ್ಧ ಉಡುಪಿ ಶಾಸಕ ರಘುಪತಿ ಭಟ್ ಕೆಂಡಾಮಂಡಲರಾಗಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಡಾಕ್ಟರ್ ಬಿಆರ್ ಶೆಟ್ಟಿ ಬ್ಲಾಕ್ ಮೇಲ್ ತಂತ್ರಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ. ಬಿಆರ್ ಶೆಟ್ಟಿ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿ ಖಾಸಗಿ ಆಸ್ಪತ್ರೆ ತೆರೆದು ಉದ್ಯಮ ನಡೆಸಲು ಮುಂದಾಗಿದ್ದಾರೆ. ಹೊಸದಾಗಿ ಕಟ್ಟಲು ಹೊರಟಿರುವ 400 ಬೆಡ್ಡಿನ ಆಸ್ಪತ್ರೆ ಕಾನೂನುಬದ್ಧವಾಗಿಲ್ಲ. ಉಡುಪಿಯಲ್ಲಿ ತಳಮಟ್ಟದಲ್ಲಿ 3 ಮಹಡಿ ನಿರ್ಮಿಸಲು ಅನುಮತಿ ಇಲ್ಲವಾದರೂ ಬಿಆರ್ ಶೆಟ್ಟಿ 3 ಮಹಡಿ ನಿರ್ಮಿಸಲು ಮುಂದಾಗಿದ್ದಾರೆ. ಇದರಿಂದಾಗಿ ಅವರ ಮಲ್ಟಿಸ್ಪೆಷಲ್ ಆಸ್ಪತ್ರೆಗೆ ಅನುಮತಿಯನ್ನ ನೀಡಿಲ್ಲ. ಸರ್ಕಾರಿ ಆಸ್ಪತ್ರೆಯಿಂದ ಶಿಫಾರಸು ಮಾಡಿದ ರೋಗಿಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನ ನೀಡಬೇಕು ಅಂದಂತಹ ಕರಾರಿಗೆ ಬಿಆರ್ ಶೆಟ್ಟಿ ಕಂಪನಿ ಕೂಡ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಹಿಂದಿನ ಸರ್ಕಾರಿ ಆಸ್ಪತ್ರೆಯ ನೌಕರರನ್ನ ಕೂಡ ಹೊಸ ಆಸ್ಪತ್ರೆಯಲ್ಲಿ ಮುಂದುವರೆಸಿಲ್ಲ. ಆಸ್ಪತ್ರೆ ಮೇಲ್ವಿಚಾರಣಾ ಸಮಿತಿಯಲ್ಲಿ ಜನಪ್ರತಿನಿಧಿಗಳು ಇರಬೇಕು ಅಂತ ಬೇಡಿಕೆಯನ್ನ ಇರಿಸಿದ್ದೆವು. ಅದಕ್ಕೂ ಕೂಡ ಬಿಆರ್ ಶೆಟ್ಟಿ ವಿರೋಧಿಸಿದ್ದಾರೆ. 400 ಬೆಡ್ ಆಸ್ಪತ್ರೆಗೆ ಒಂದೇ ದಿನದಲ್ಲಿ ಲೈಸೆನ್ಸ್ ಕೊಡುತ್ತೇವೆ, ಆದರೆ ನಿಯಮಬದ್ಧವಾಗಿ ಕಟ್ಟಬೇಕು. ನಗರಾಭಿವೃದ್ಧಿಯ ಪ್ರಾಧಿಕಾರ ಅನುಮತಿ ಪಡೆಯದೆ 3 ತಳ ಮಳಿಗೆಯಷ್ಟು ಅಗೆದಿದ್ದಾರೆ. ಹೊಸ ಆಸ್ಪತ್ರೆ ನಿರ್ಮಿಸಲು ನಿಯಮಬಾಹಿರವಾಗಿ ಕೆಲಸವನ್ನ ಆರಂಭಿಸಿದ್ದಾರೆ. ತಳಮಾಳಿಗೆಯ 3 ಫ್ಲೋರ್ ಪಾರ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಪ್ಲಾನ್ ನಲ್ಲಿ 2 ಫ್ಲೋರ್ ಕಮರ್ಷಿಯಲ್ ಅಂತ ತೋರಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇತ್ತು. ಅಗ್ರಿಮೆಂಟ್ ಆಗುವ ಮೊದಲೇ ಸುಸಜ್ಜಿತ ಆಸ್ಪತ್ರೆಯನ್ನ ಬಿಚ್ಚಿದ್ದು ಯಾಕೆ? ವಾಪಸ್ ಕೊಡುವುದಿದ್ದರೆ ಮೊದಲಿನ ಆಸ್ಪತ್ರೆ ಕಟ್ಟಿಕೊಡಲಿ. ಡಾಕ್ಟರ್ ಬಿಆರ್ ಶೆಟ್ಟಿ ದೊಡ್ಡ ಷಡ್ಯಂತ್ರವನ್ನ ಮಾಡಿ ಆಸ್ಪತ್ರೆಯನ್ನ ಒಳ ಹಾಕಿಕೊಂಡಿದ್ದು ಈಗ ಸರ್ಕಾರವನ್ನ ಬೆದರಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಡಾಕ್ಟರ್ ಬಿಆರ್ ಶೆಟ್ಟರು ಖಾಸಗಿಯವರಿಗೆ ಹಿಂದಿನ ಸರ್ಕಾರದಲ್ಲಿ ಕೊಟ್ಟಿತ್ತು. ಅವರು ಪರ್ಮನೆಂಟ್ ಅಗ್ರಿಮೆಂಟ್ ಆಗಲಿಲ್ಲ ಮತ್ತು ಹೊಸ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗಿಗೆ ಅನುಮತಿ ಕೊಡುವುದಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಈಗ ಆಸ್ಪತ್ರೆಯನ್ನು ನಾನು ವಾಪಸ್ ಕೊಡ್ತಾ ಇದ್ದೇನೆ ಅಂತ ಹೇಳುವಂಥ ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಇದಕ್ಕಿಷ್ಟೇ ವಿಷಯ, ಸರ್ಕಾರದ ಅಗ್ರಿಮೆಂಟ್, ಸರ್ಕಾರದ ಯಾವ ಕಾನೂನುಗಳಿದೆ, ಯಾವ ನಿಯಮಾವಳಿಗಳಿಗೆ ಅದಕ್ಕೆ ಬಿಆರ್ ಶೆಟ್ಟರ ಸಂಸ್ಥೆ ಒಪ್ಪಬೇಕು. ಆಗ ಮಾತ್ರ ಅವರು ಪರ್ಮನೆಂಟ್ ಅಗ್ರಿಮೆಂಟ್ ಮಾಡಲಿಕ್ಕಾಗ್ತದೆ. ಅದನ್ನು ವ್ಯತಿರಿಕ್ತವಾಗಿ ಎಲ್ಲಿಯಾದರೂ ಸರ್ಕಾರ ಮಾಡಿದರೆ ನಾನು ಸರ್ಕಾರದಲ್ಲಿಯೂ ಅದನ್ನು ವಿರೋಧಿಸ್ತೇನೆ. ಎರಡನೇದ್ದು, ಈಗೇನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ ಅವರು ಲೈಸೆನ್ಸ್ ಕೇಳಿದ್ದು ಬೇಸ್ಮೆಂಟ್ 3 ಇದ್ದುಕೊಂಡು ಅದಕ್ಕೆ 3ಗೆ ಕೊಡಲಿಕ್ಕೆ ನಮ್ಮ ZRR ಅನುಮತಿ ಇಲ್ಲ. 2 ಫ್ಲೋರಿಗೆ ಮಾತ್ರ ಇರುವಂಥದ್ದು. ಅಷ್ಟಕ್ಕೆ ನಾಳೆ ಬೇಕಾದರೂ ಕೊಡ್ತೇವೆ, ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ನಿಯಮಬಾಹಿರವಾಗಿ ಯಾರಿಗೂ ಕೊಡುವಂಥ ಪ್ರಮೇಯವೂ ಇಲ್ಲ. ಸರ್ಕಾರ ಯಾವ ಒತ್ತಡಕ್ಕೂ ಮಣಿಬಾರ್ದು, ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಸರ್ಕಾರ ಮಣಿಬಾರ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಯಾವ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳಿ, ನಿಯಮ ಪ್ರಕಾರ ಕಟ್ಟಡವನ್ನು ಮಾಡಿಕೊಂಡು ನಡೀಲಿ ಅಂತ ಹೇಳುವಂಥದ್ದೇ ನನ್ನ ಸ್ಪಷ್ಟವಾದಂಥ ನಿರ್ಧಾರ.